ಏನಾಯ್ತು? ಅಲ್ಲ, ನಿನಗೆ ಹೆಸರು ಸರಿ ಉಂಟು, ಸುಗ್ರೀವ. ಎಷ್ಟಾದ್ರೂ ಗ್ರೀವ ಭಾಗದಿಂದ ಹುಟ್ಟಿದವ, ಕಂಠ ಒಂದು ಗಟ್ಟಿ ಉಂಟು. ಹೌದು, ಅದಕ್ಕಾಗಿ ಸಂತೋಷದಲ್ಲಿ ಹೋಗುದಾ? ಅಲ್ಲ, ಮತ್ತೆ ಈಗ ಕೆಲವೊಂದುಂಟು ಈ ರಾಕ್ಷಸರು ಮತ್ತೆ ನಿಮ್ಮ ಜಾತಿಯವರು ಎಷ್ಟು ಹೊತ್ತಿಗೂ ಹೋಗುದು ಒಂದೇ ರೀತಿ ನಮಗೆ ಕೇಳು ಹಾಗಲ್ಲ ಇರ್ತದೆ. ಕೂಗುವುದಕ್ಕೆ ಸ್ವರ ಇಲ್ಲಿಯವರೆಗೆ ಇಲ್ಲವಾಗಿತ್ತು. ನೀನು ಹೇಳಿದೆಯಲ್ಲ, ವಾಲಿಯನ್ನ ಬಂದು ಹೆಂಡತಿನ ತಂದು ಕೊಡ್ತೇನೆ. ಇದಕ್ಕಿಂತ ಸಂತೋಷ ಮತ್ತೆ ಬೇಕಾ? ಹಾಗಾದ್ರೆ ನಿನ್ನ ಬದುಕಿನ ಸ್ವರ ನಾನು ಅಂತ ಆಯ್ತು. ಅನುಮಾನವೇ ಇಲ್ಲ. ನನ್ನ ಧ್ವನಿಯಾಗಿ, ನನ್ನ ಸ್ವರವಾಗಿ, ನನ್ನ ಶಕ್ತಿಯಾಗಿ, ನನ್ನ ಸ್ಫೂರ್ತಿಯಾಗಿ ಇಲ್ಲಿಯವರೆಗೆ ಬಂದವನೇನಿದ್ದಿ. ಕೇವಲ ನಿನ್ನ ಧ್ವನಿಯಲ್ಲ, ನಿನ್ನ ಸ್ವರ ಅಲ್ಲ. ಆದ್ರೆ ಈ ರಾಮನ ಬದುಕಿನುದ್ದಕ್ಕೂ ಧರ್ಮದ ಪರವಾಗಿಯೇ ನಮ್ಮ ಸ್ವರ. ಹೌದಪ್ಪ, ಧರ್ಮ ಎಲ್ಲುಂಟು ಅಲ್ಲಿ ರಾಮನಿದ್ದಾನೆ, ರಾಮ ಎಲ್ಲಿದ್ದಾನೋ ಅಲ್ಲಿ ಧರ್ಮ ಉಂಟು. ಆದ್ರೆ ಒಂದು ಏನು, ಧರ್ಮಕ್ಕೆ ಮಾತಾಡಿದ್ದಲ್ವಲ್ಲ. ಅನುಮಾನ ಇನ್ನು ಉಂಟ? ಅನುಮಾನವೇ ಉಂಟು ಸ್ವಾಮಿ. ಯಾಕೆ? ಅಮಮವಾಲಿಯ ರಾಮ ಕೊಂದರೆ ಸತಿ ರುಮೆಯ ಬಿಡಿಸಿ ಈಗ ತಂದರೆ. ಎಲ್ಲ ಪ್ರಶ್ನಾರ್ಥಕವೇ ನಿನ್ನ ರೇಯಲ್ಲಿ ಉಂಟು, ಅದು ಬಹಳ ಕಷ್ಟ ಅಂತಲೇ ಲೆಕ್ಕ. ಅದಕ್ಕೆ ಹೇಳಿ. ಹೌದಪ್ಪ, ತಂದರೆ. ಹೌದು ಸ್ವಾಮಿ, ಕಾರಣ ಇಲ್ಲವೇ ಇಲ್ಲ. ಇಲ್ಲಿಯವರೆಗೆ ಅನೇಕ ರೀತಿಯ ಆಶ್ವಾಸನೆಗಳನ್ನು, ಅನೇಕ ರೀತಿಯ ಭರವಸೆಗಳನ್ನು ಕೇಳಿದವನು ನಾನಿದ್ದೇನೆ. ಎಲ್ಲ ಆಶ್ವಾಸನೆ ಭರವಸೆ ಕೊಟ್ಟವರೇ ಬಿಟ್ರೆ ಒಂದು ಈಡೇರಿಲ್ಲ ಸ್ವಾಮಿ. ಅದಕ್ಕಾಗಿ ಹೇಳಿದ್ದು, ಬದುಕಿನಲ್ಲಿ ನಾನು ಹೊರಟು ನಿಂತಹ ಹೊತ್ತೆಗೆ ಅಯೋಧ್ಯೆಯಿಂದ ನಮ್ಮವರೆಲ್ಲ ಬಯಸಿದ್ದು ರಾಮರಾಜ್ಯದ ಕನಸು. ರಾಮರಾಜ್ಯದಲ್ಲಿ ಯಾವ ಹೊತ್ತಿಗೂ ಆಶ್ವಾಸನೆ ಎನ್ನುವುದಿಲ್ಲವೇ ಇಲ್ಲ. ಅಲ್ಲಿ ಏನಿದ್ರು ಕೇವಲ ಈಡೇರಿಸುವುದೇ ಬಿಟ್ರೆ ನಾಳೆಗೆ ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿ ನಾವು ಆಶ್ವಾಸನೆ ಕೊಡುವುದೇ ಇಲ್ಲ. ಅಲ್ಲ, ಈಗ ನೀನು ಬಂದಿಯಲ್ಲ, ಇನ್ನು ಮುಂದೆ ಹಾಗೆಲ್ಲ ಆದ್ರೆ ಆಗಬೇಕಪ್ಪ. ರಾಮರಾಜ್ಯ ಹಾಗೆ ಆಗುತ್ತೆ. ಅಲ್ಲ, ನೀನು ಮನಸ್ಸು ಮಾಡ್ತೀಯ, ಹೌದು. ಸುತ್ತಮುತ್ತಲಿದ್ದವ್ರು ಬಿಡ್ಬೇಕಲ್ಲ, ನಮ್ಗೆ ತಲೆ ಬಿಸಿಯದೆ. ಯೋಚನೆ ಮಾಡಬೇಡ. ನಿಲ್ಲುವ ಸುತ್ತಲಿದ್ದವರು ಎಂತವರೇ ಆಗಿರ್ಲಿ, ಮಧ್ಯದಲ್ಲಿ ಕುಳಿತು ಈ ಸುಗ್ರೀವ ಇದ್ದಾನೆ ಅಂದ್ರೆ ಧರ್ಮ ನನ್ನ ಒಟ್ಟಿಗೆ ಉಂಟು ಅಂತಾದ್ರೆ ಈ ಗ್ರೀವಕ್ಕಿಂತ ಗಟ್ಟಿ ಹೇಳುವ ಶಕ್ತಿ ಈ ಸ್ವರಕ್ಕುಂಟ. ಹೌದಪ್ಪ. ಆದ್ರೆ ಈ ಭರವಸೆಯ ಮಾತನ್ನು ನಂಬಿ ನನ್ನ ಸ್ವರ ಎನ್ನುವುದು ತೀಕ್ಷ್ಣ ಆದ ಹೌದು. ಬದುಕಿನ ಬೆಳವಣಿಗೆಯಲ್ಲಿ ಒಂದು ವಿಶೇಷವಾದಂತಹ ಕಿರಣ ಎನ್ನುವುದು ಈ ಹೊತ್ತಿಗೆ ಗೋಚರ ಆದದ್ದು ಹೌದು ಸ್ವಾಮಿ. ಅದ್ರ ಒಂದು ಏನು, ನೀನು ಹೇಳಿದ ಹಾಗೆ ನಿನ್ನ ಮಾತನ್ನ ಈಡೇರಿಸ್ತೀಯೇ ಅಂತಾದ್ರೆ ನೇಮಿಸಾದವಳು ಈ ಸೇನೆ ಸಹ ಬಂದು ಎಲ್ಲರೂ ಇಲ್ಲಿದ್ದವರೆಲ್ಲವರು ನಮ್ಮವರೇ. ನಾನು ಎಷ್ಟೊತ್ತಿಗೆ ಎಲ್ಲ ಹೇಳಿದ್ರು ಬರ್ತಾರೆ ಅವರು. ಪಾಪ ಎಲ್ಲ ಕಪಿ ನಾಯಕರು ಎಲ್ಲ ನನ್ನನ್ನೇ ನಂಬ್ಕೊಂಡಿದ್ದಾರೆ. ಈಗ ಇದ್ದವರು 4-5 ಮಂದಿ ಆದ್ರು ಅಲ್ಲ, ಅವರ ಜೊತೆಗೆ ಬಹಳಷ್ಟು ಇದ್ದಾರೆ. ಇದ್ದಾರಪ್ಪ, ಎಲ್ಲವರು ನನ್ನನ್ನು ನಂಬ್ಕೊಂಡಿದ್ದಾರೆ. ಯಾಕೆ ಗೊತ್ತುಂಟ? ಎಲ್ಲವರಿಗೂ ನನ್ನ ಮೇಲೆ ಭರವಸೆ ಉಂಟು. ಹಾಗಾಗಿ ಅವರೆಲ್ಲವರನ್ನು ಸೇರಿ ಈ ಕ್ಷಣಕ್ಕೆ ಬಂದು ನಿನ್ನ ಪಾದ ಸೇವೆಯನ್ನು ನಾನು ಮಾಡ್ತೇನೆ. ಜೊತೆಗೆ ಹೇಳಿದೆಯಲ್ಲ, ನಿನ್ನ ಕಷ್ಟ, ಆ ಕಷ್ಟಕ್ಕೆ ನಾನು ಯಾವತ್ತೂ ನೆರವಿಗೆ ಇದ್ದೇನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಇದು ನನ್ನ ಮಾತು. ನೆರವು ಬೇಡ, ರಾಮನ ಬದುಕಿಗೆ ಯಾರ ನೆರವೂ ಬೇಡ. ನೇರವಾಗಿ ಹೋಗಿ ಈಗಲೇ ಎಲ್ಲಿಂದ ತರಬಹುದು, ಹೇಗೆ ತರಬಹುದು ಎನ್ನುವುದು ನನಗೆ ಗೊತ್ತುಂಟು. ಮತ್ತೆ ಸೇವಾ ರೂಪದಲ್ಲಿ ನೀನು ಕೊಡುತ್ತಿ, ರಾಮನಿಗೆ ಕೊಡುವುದು ಬೇಡ. ಸೂರ್ಯ ವಂಶಕ್ಕೆ ನೀನು ತಲೆಬಾಗತಿ ಅಂತಾದ್ರೆ ಆ ವಂಶಕ್ಕೆ ನೀನು ಕೊಡುವಂತಹ ಒಂದು ನೆರವು ಎನ್ನುವುದಾಗಿ ನಾನು ತಿಳಿದುಕೊಳ್ಳುತ್ತೇನೆ, ನಿನ್ನ ಸೇವೆ ಎನ್ನುವುದಾಗಿ ಭಾವಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಧರ್ಮದ ಪಕ್ಷಪಾತಿಯಾಗಿ ಸುಗ್ರೀವ ಬರ್ತಾನೆ ಎನ್ನುವುದಾಗಿ ನಂಬುತ್ತೇನೆ. ಹಾಗಾದ್ರೆ ಹೊತ್ತು ಮಾಡುವುದು ಬೇಡ. ನಿನ್ನ ಹೆಂಡತಿಯನ್ನು ಬಿಡಿಸಬೇಕೋ ಬೇಡ, ಎಲ್ಲಿದ್ದಾಳೆ ಅಂತ ಅತ್ತ ಕಡೆಯಲ್ಲಿ ಹೋಗುದು ಒಳ್ಳೇದು ಅಂತ. ಒಂದು ಸಮಸ್ಯೆ ಉಂಟು ಹಾಗೆಲ್ಲ ನೀವು ಅಷ್ಟು ಬೇಗೆಲ್ಲ ಮುಗಿಸ್ಲಿಕ್ಕೆ ಆಗ್ತದೆ ಅಂತ ಅಲ್ಲ. ಗಂಡು ಅರೆಗಳಿಗೆ ಇಷ್ಟು ಹೇಳುವಂತ ಹೊತ್ತಿಗೆ ಅತ್ತ ಕಡೆ ಯಾರು ಬರ್ತಾ ಇದ್ದಾರಲ್ಲ, ಯಾರದು? ಅಲ್ಲ, ಯಾರಲ್ಲ, ಸಮಸ್ಯೆ ಉಂಟು ಅಂತ ಹೇಳಿದ್ನ. ಏನು ನೋಡಿ, ಅಣ್ಣನ ಬಗೆಗಾಗಿ
ಅಷ್ಟು ತಾತ್ಸಾರ ಬೇಡ, ಬೇಡುವ ಮುಗಿಸ್ತೇನೆ, ಮುಗಿಸಿ ಬಿಡ್ತೇನೆ. ಯಾಕೆ? ರಾಘವ ಅವನನ್ನು ಕೊಂದು ಬಿಡ್ತೇನೆ, ನಿನ್ನ ಹೆಂಡತಿಯನ್ನು ತಂದು ಬಿಡ್ತೇನೆ ಅಂತ. ಅಷ್ಟು ಸುಲಭಕ್ಕೆಲ್ಲ ಆಗಿತ್ತಿಲ್ಲ ಸ್ವಾಮಿ. ಕಾರಣ ಮತ್ತೇನು ಅಲ್ಲ, ನಿನ್ನ ಮಾತಿನ ಮೇಲೆ ನನಗೆ ಭರವಸೆ ಇಲ್ಲ ಅಂತಲ್ಲ, ಮತ್ತೆ ನನ್ನ ಅಣ್ಣನ ಸಾಮರ್ಥ್ಯದ ಮೇಲೆ ಹೆಚ್ಚು ವಿಶ್ವಾಸ ಉಂಟು ನನಗೆ. ಹೌದು, ಕಾರಣ ಮತ್ತೇನು ಅಲ್ಲ, ಅಣ್ಣನ ಸಾಮರ್ಥ್ಯದ ಕುರಿತಾಗಿ ಒಂದೆರಡು ಉದಾಹರಣೆ ನನಗೆ ಕೊಡ್ತೇನೆ. ಪ್ರಪಂಚದಲ್ಲಿ ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಾದಂತಹ ಸಾಹಸವನ್ನು ನಮ್ಮ ಅಣ್ಣ ಮಾಡ್ತಾ ಇದ್ದಾರೆ. ಓಲಿ ಕಾಣ್ತಿರುವಂತಹದ್ದೇನು, ಯಾವುದೋ ಒಂದು ಎಲುಬಿನ ಹಂದರ ದೊಡ್ಡ ಪರ್ವತದ ಹಾಗೆ ಕಾಣ್ತಾ ಉಂಟು ನೋಡ್ಲಿ. ಹೌದು, ದುಂದುಬಿ ರಾಕ್ಷಸ ಎನ್ನುವಂತಹ ರಕ್ಕಸನ ಕೊಂದದ್ದು ಎಲುಬಿನ ಹಂದರ ಇಲ್ಲಿ ಬಂದು ಬಿದ್ದದ್ದು ನಿನಗೆ ಅದಕ್ಕೆ ಒಂದು ವರ ಆಯ್ತು. ಹೌದಪ್ಪ, ನಾವಿಲ್ಲಿ ಋಷ್ಯಮುಖ ಪರ್ವತದಲ್ಲಿ ಇರುವುದಕ್ಕೆ ಮತ್ತಂಗ ಮಹರ್ಷಿಗಳು ಕೊಟ್ಟ ಶಾಪ. ಸರಿ ಸರಿ ಅಲ್ವಾ? ಅವನ ಅಟ್ಟೆ ದುಂದುಬಿಯ ಒಡಲು ಆಗ್ಲಿ ಅದನ್ನ ಸಾಮರ್ಥ್ಯವನ್ನು ಬಳಸಿ ಮೊಣಕಾಲ ಪರ್ಯಂತರವಾಗಿ ನಮ್ಮ ಅಣ್ಣ ಎತ್ತುತ್ತಾ ಇದ್ದ. ವಿಚಿತ್ರ ಹೌದು. ಹಾಗೆ ಅಲ್ಲದೆ ಹೋದ್ರೆ ಅವ ಬಂದಂತ ಹೊತ್ತಿಗೆ ಯುದ್ಧವನ್ನು ಮಾಡುವಾಗ ಕೊನೆಯಲ್ಲಿ ಕೊಂದದ್ದು ಹೇಗೆ? ಒಂದೇ ಒಂದು ಕೈಯಿಂದ ಅವನನ್ನು ತಿರುಗಿಸಿ. ಹೌದು, ಈಗ ಅಟ್ಟೆ ಇರುವುದು ಬರೀ ಎಲುಬು, ಮಜ್ಜೆ ಮಾಂಸಗಳದ್ರಲ್ಲಿ ಇಲ್ಲ, ರಕ್ತ ಇಲ್ಲ. ಅದನ್ನ ಬರೀ ಮೊಣಕಾಲ ಪರ್ಯಂತ ವಹಿಸ್ತುದ ಸ್ವಾಮಿ. ಏನು ನೀವು ಈ ರೀತಿ ಮಾತಾಡುವ ಅಲ್ಲ, ಏನು ಅಂತ ನಿಮ್ಮಲ್ಲಿಯೇ ಮಾತಿಲ್ವಾ ಹೆಣಬಾರ ಅಂತ? ಒಳ್ಳೆ ಅಲ್ವಾ? ನಿಜವಾಗಿ ಹೌದು, ಸೊತ್ತು ಮೇಲೆ ಭಾರ ಹೆಚ್ಚು. ಮತ್ತೆ ಹೀಗೊಂದು ಇರಬಹುದು, ಸುಗ್ರೀವನ ಎದುರಿಗೆ ಇಷ್ಟು ಸಾಕು ಅಂತಲೂ ಇರಬಹುದು. ಅದು ಗೊತ್ತಿಲ್ಲ, ನಿನಗೆ ಹೆದರಿಸ್ಲಿಕ್ಕೆ ಇಷ್ಟು ಸಾಕು ಅಂತ ನಾನು ಎತ್ತಲಿಕ್ಕೆ ಹೋಗ್ಲೇ ಅಲ್ವಾ? ಹೌದು, ಇಷ್ಟು ಸಾಕು ಅಂತ ಬಿಟ್ಟಿರಬಹುದು. ಆ ಮೊಣಕಾಲ ಪರ್ಯಂತರವಾಗಿ ಎಲುಬಿನ ಹಂದರವನ್ನು ಎತ್ತುತ್ತಾ ಇದ್ದ. ಮತ್ತೆ ಅದು ಅಂದೇ ಅಲ್ಲ, ಮತ್ತೆ ನೋಡಿ ವಕ್ರಾಕಾರದಲ್ಲಿ ಹಾವಿನ ಹರವಿನೋಪಾದಿಯಲ್ಲಿ ಉಂಟು. ಹೌದೌದು, ಸಪ್ತತಾಲ ವೃಕ್ಷಗಳು 7 ಮರಗಳು ಅಲ್ವಾ? ತಾಳ ವೃಕ್ಷಗಳು ಒಂದೇ ಒಂದು ಬಾಣದಿಂದ ಏನ್ ಮಾಡ್ತಾನೆ? ಆ ಎಲ್ಲ ಮರದ ಎಲೆಗಳನ್ನ ಛೇದಿಸ್ತಾ ಇದ್ದಾನೆ. ಮಂಗನಾದ್ರೂ ಇವನಿಗೆ ಬಿಲ್ಲು ಬಾಣವನ್ನು ಹಿಡಿಲಿಕ್ಕೆ ಬರ್ತದೆ ಅಂತ ತೋರಿಸ್ಲಿಕ್ಕೆ ನಮ್ಮ ಅಣ್ಣ ಯಾವುದಕ್ಕೂ ಕಡಿಮೆ ಇಲ್ಲ, ಛೇದಿಸಿ ಬಿಡ್ತಾನೆ. ಹೌದೌದು, ಸರಿ. ಹಾಗೆಯೇ ಅಂತ ಸಾಮರ್ಥ್ಯವನ್ನ ಪ್ರಪಂಚ ಮುಖದಲ್ಲಿ ಮತ್ತೊಬ್ಬರು ಯಾರಾದ್ರೂ ಮಾಡ್ಲಿಕ್ಕೆ ಇದ್ದಾರೆ, ಸಾಧ್ಯತೆ ಉಂಟ? ಇಲ್ಲವೇ ಇಲ್ಲ. ಹಾಗಾಗಿ ಇದೊಂದು ಸಣ್ಣ ಒಂದೆರಡು ಸಂಶಯ ಉಂಟು. ಸಂಶಯ ಉಂಟ ನಿನಗೆ? ಏನ್ ಮಾಡಿದೆ ನೀನು ಹೇಳಿರುವಂತಹ ದುಂದುಬಿ ಅಟ್ಟೆಯನ್ನು ಎತ್ತಿದ್ದಲ್ಲ, ಎಡಗಾಲ ಹೆಬ್ಬೆರಳ ತುದಿಯಿಂದ ಹೀಗೆ ನುಗ್ಗಿದಂತಹ ಹೊತ್ತಿಗೆ ಹಾರಿ ಬಿದ್ದದ್ದು ಎಷ್ಟು ಯೋಜನೆ ಎನ್ನುವುದಾಗಿ ನೋಡುವುದಕ್ಕೆ ನಿನ್ನಾಳಿಯನಾದಂತಹ ಹನುಮಂತ ಹೇಳ್ತಾ ಇದ್ದಾನೆ. ಅದೆಷ್ಟೋ ಯೋಜನೆಗಳ ಪರ್ಯಂತ ಹಾರಿ ಹೋಗಿ ಬಿದ್ದಿದೆ ಅಂತ. ಒಂದು ಮುಗಿಯಿತಲ್ಲ, ಇನ್ನೊಂದು ಸಂಶಯ ಆಗಬೇಕು. ನೋಡಿದೆಯಾ, ಸಪ್ತತಾಳ ವೃಕ್ಷ ಎನ್ನುವುದಾಗಿ ಹೇಳಿದೆ ವಕ್ರಾಕಾರದಲ್ಲಿ.
ನಿನ್ನ ಅಣ್ಣ ಮಾಡ್ತಾ ಇದ್ದದ್ದೇನು, ಬಾಣದಿಂದ ಹೊರಳುಳಿಸಿದ್ರೆ ಕೇವಲ ಎಲೆಗಳು ಮಾತ್ರ ಉದುರ್ತಾ ಇತ್ತು, ಮಾರನೇ ದಿನ ಮತ್ತೆ ಚಿಗುರುತ್ತಾ ಇತ್ತು. ಹಾಗಾದ್ರೆ ಈ ನಿಸರ್ಗಕ್ಕೆ ವ್ಯತಿರಿಕ್ತವಾಗಿ ನಾಳೆಯೇ ಹಾಗಾದ್ರೆ ಚಿಗುರುತ್ತದೆ ಎನ್ನುವುದರ ಅರ್ಥ ಏನು? ಅದರ ಕೆಳಗೆ ಒಂದು ಕೆಟ್ಟದ್ದುಂಟು ಅಂತ. ಕೆಟ್ಟದಿದ್ದದ್ದು ಒಂದು ರೂಪದಲ್ಲಿ, ರಕ್ಕಸ ರೂಪದಲ್ಲಿ ದೈತ್ಯಾಕಾರವಾದಂತಹ ಹಾವು. ಆ ಹಾವನ್ನು ಕೆಡಿಸಿದ್ದಾಯಿತು, ಆ ಮರವನ್ನು ತೆಗೆದು ಬಿಸಾಡಿದ್ದಾಯಿತು. ಈಗ ಏನ್ ಹೇಳ್ತಿ? ಈಗ ನಿನ್ನ ಸಂಶಯ ನಿವಾರಣೆ ಆಯ್ತಾ ಇಲ್ವೋ? ಜೊತೆಯಲ್ಲಿ ಬಿಟ್ಟಂತಹ ಬಾಣ ಪುನರಪಿ ಬಂದು ಸೇರಿಕೊಂಡಿದೆ ಬತ್ತಳಿಕೆ. ಏನು ಹೇಳ್ತಿ? ಸುಗ್ರೀವ ಸುಗ್ರೀವ ನಿವಾರಣೆ ಆಯ್ತಾ? ಸ್ವಾಮಿ, ಏನು ಇದೊಂದು ಕುನಸೋ ನನಸೋ ಒಂದು ಅರ್ಥ ಆಗುವುದಿಲ್ಲ. ನನಸೆ? ಹೌದಪ್ಪ. ಸಾಮರ್ಥ್ಯವನ್ನೆಲ್ಲ ಉಪಯೋಗಿಸಿಕೊಂಡು ಒಂದು ಮೊಣಕಾಲ ಪರ್ಯಂತರವಾಗಿ ಎತ್ತುತ್ತಾ ಇರುವಂತಹ ದುಂದುಬಿಯ ಹಂದರವನ್ನು ಒಂದು ಎಡಗಾಲಿ ತುದಿಯಿಂದ ಚಿಮ್ಮಿ ಬಿಟ್ರಲ್ಲ, ನಮ್ಮವರೆಲ್ಲ ಲೆಕ್ಕ ಮಾಡಿ ಹೇಳಿ 107 ಯೋಜನೆ ಅಲ್ವಾ? ಒಟ್ಟು ದೂರ ಹೋಗ್ಬಿಟ್ಟು ಸಪ್ತತಾಲ ವೃಕ್ಷ ನೇರವಾಗಿ ಹೋಯ್ತು. ಏನು ಅಂತಲೇ ಅರ್ಥ ಆಗಲಿಲ್ಲ. ಈಗ ಭರವಸೆ ಬಂದಿದೆ ಅಂತ ಸ್ವಾಮಿ. ಈಗ ನನ್ನ ನಿಮ್ಮ ಮಧ್ಯದಲ್ಲಿ ಒಂದು ವಿಚಿತ್ರವಾದಂತಹ, ವಿಚಿತ್ರ ಅಂತ ಹೇಳುವುದು ಅದಕ್ಕೆ ವಿಚಿತ್ರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆ? ಅವಿನಾಭಾವ ಸಂಬಂಧ. ಈಗಾಗಲೇ ತಂದಿರಿಸಿದ್ದಾನೆ ನಿನ್ನ ಅಳಿಯನಾದಂತಹ ಹನುಮಂತ ಅಗ್ನಿಯನ್ನ ಅಲ್ವಾ? ಯಾಕೆ? ವಾಲಿ ಹಾಗೂ ರಾವಣನ ಮಧ್ಯದಲ್ಲಿ ಉಂಟಂತೆ ತುಲ್ಯಾರಿ ಮಿತ್ರ ಅಂತ. ಅಂತಹ ಮಿತ್ರತ್ವ ಎನ್ನುವುದು ನಿಮ್ಮ ಮಧ್ಯದಲ್ಲೂ ಇರಬೇಕು. ಅಗ್ನಿಯಲ್ಲೇ ಇಟ್ಟಿತ್ತು ಅಲ್ವಾ? ಹಾಗಾದ್ರೆ ಕೈ ಸಾಂಕೇತಿಕವ ಆಗುವುದಿಲ್ಲ. ಯಾಕೆ? ಮನುಷ್ಯರ ಕೈಯಲ್ಲಿ ಅಗ್ನಿ ಉಂಟು ಅಂತ ಶಾಸ್ತ್ರ ಹೇಳ್ತದೆ, ಆದ್ರೆ ಮಂಗನ ಕೈಯಲ್ಲಿ ಅಗ್ನಿ ಉಂಟು ಅಂತ ಯಾವ ಶಾಸ್ತ್ರದಲ್ಲಿಯೂ ಹೇಳಿ. ನಮ್ಮ ಕೈ ಬೇಡ. ಹಾಗಾಗಿ ಆ ನೆಲೆಯಲ್ಲಿ ಹನುಮಂತ ತಂದ. ಅಗ್ನಿಯ ಮುಖೇನವಾಗಿ ನಾವು ಮಿತ್ರತ್ವ ಎನ್ನುವುದಾಯ್ತು. ಆಯ್ತು, ಒಳ್ಳೇದಾಯ್ತು. ನಿನ್ನ ಕಷ್ಟವೇ ನನ್ನ ಕಷ್ಟ, ನಿನ್ನ ಹೊತ್ತು ಮಾಡುವುದಲ್ಲ. ನನ್ನ ಕಷ್ಟವೇ ನಿನ್ನ ಕಷ್ಟ. ಆದಷ್ಟು ಬೇಗ ವಾಲಿ ಪ್ರವೇಶ ಆಗ್ಬೇಕು. ಹೌದಾ? ಅಂದ್ರೆ ಇಲ್ಲಿ ರಣರಂಗಕ್ಕೆ ಅವನ ಪ್ರವೇಶ ಆಗ್ಬೇಕು. ಕರೆಯುವುದಾ? ಕರೀಲೇಬೇಕು, ನೀನೇ ಹೋಗಬೇಕು. ಅನುಮಾನ ಉಂಟು ಇನ್ನು ನಿನಗೆ? ಆಗಲ್ಲ. ಕರೆದ್ರೆ ಮತ್ತೆ ತೊಂದರೆ ಆಗ್ಲಿಕ್ಕಿಲ್ಲಲ್ಲ. ಅಲ್ಲ, ತೊಂದರೆಯೇ ಬೇಡ, ತೊಂದರೆ ನಮಗಾಗ್ಲಿಕ್ಕಿಲ್ಲ. ಕರೀಲ, ಖಂಡಿತ ತೊಂದರೆ ನಮಗಾಗ್ಲಿಕ್ಕಿಲ್ಲ. ಅಲ್ಲ, ನಾನು ನಿಮ್ಗಲ್ಲ, ನನಗೆ ನನ್ನ ಸುದ್ದಿ ಕೇಳ್ತಾನೆ. ನಾನಿದ್ದೇನಲ್ಲ ನಿನ್ನೊಟ್ಟಿಗೆ. ಹೌದಾ? ಹೌದು. ಕರೆಯುವುದಾ? ಕರೀ, ನಾನು ನಿರೀಕ್ಷೆಯಲ್ಲಿ ಇರ್ತೇನೆ. ನಿರೀಕ್ಷೆಯಲ್ಲಿ ಇರ್ತೇನೆ ಅಂತ ಎಲ್ಲೆಲ್ಲಿಗೂ ಹೋಗುದು ಬೇಡ, ನೀವು ಹೊಟ್ಟೆ ಹೆದರು ಬೇಡ. ಅಲ್ಲ, ಪೆಟ್ಟು ತಿಂದವ ನಾನು ಸ್ವಾಮಿ, ನನಗೆ ಗೊತ್ತುಂಟು. ಇನ್ನು ಪೆಟ್ಟು ಬೀಳುವುದಿಲ್ಲ ನೀನು. ಹೌದಾ? ಇವತ್ತು ಮುಗೀತು. ಅಂದ್ರೆ ಇವತ್ತು ಕತೆ ಮುಗಿಯಿತು. ನಾನು ಓದ್ಲೆಕ್ಕೇ ಇವತ್ತು ಆಗಲ್ಲ, ನಿನ್ನ ದುಃಖದ ಕತೆ ಇವತ್ತಿಗೆ ಮುಗಿಯಿತು ಅಂತ. ಹಾಗೆ ಕರೆಯುವುದಾ? ಯೋಚನೆ ಸ್ವಲ್ಪ ಹೊತ್ತೀರಿ. ಸ್ವರ ಬರಬೇಕು, ನಿನ್ನ ಸ್ವರ ನಾನು ಅಂತ ಹೇಳಿದ್ದೇನೆ. ಕೇಳಿಲ್ವ ಈಗ? ನನಗೆ ಕೇಳಿಲ್ಲ, ಅಲ್ಲಿ ಕೇಳ್ತದೇನೋ ಸ್ವಾಮಿ. ಏನು ಕಾರಣ ಮತ್ತೇನು ಅಲ್ಲ, ಇಲ್ಲಿಯವರೆಗೆ ಪ್ರತಿ ಸಾರಿ ಹೋದಾಗೂ ಪೆಟ್ಟು ಬಂದವ ನಾನು. ಹೌದಾ? ಕಷ್ಟ ಆಗಿದೆ. ಹೌದಾ? ಮತ್ತುಂಟು, ಮನಸ್ಸಿನಲ್ಲಿ ಉತ್ಸಾಹ ಉಂಟು. ಮತ್ತುಂಟು. ಇಲ್ಲಿ ಬಾ, ಒಮ್ಮೆ ನಿನ್ನ ಹೆಂಡತಿಯಾದ ರುಮೆಯನ್ನು ನೆನಪು ಮಾಡಿಕೋ. ಮತ್ತೆ ಯಾವ ಮುದ್ದು ಬೇಡ ನಿನಗೆ ಅಂತಲ್ಲ, ಪ್ರಪಂಚದಲ್ಲಿ ಯಾವ ಗಂಡಸಿಗೆ ಎಂತದ್ದೇ ಪೆಟ್ಟು ಬೀಳಿ ಮನೆಯಲ್ಲಿ ಹೆಂಡತಿ ಇದ್ದಾಳೆ ಎನ್ನುವ ಒಂದು ನೆನಪಾದ್ರೆ ಆ ಮದ್ದಿಗಿಂತ ಇನ್ಯಾವುದು ಬೇಕಾ? ಅಲ್ವಾ? ಹೌದೌದು. ನಿಮ್ಮ ಸ್ವರ ಹೋಗದೆ ಇರುವುದ ಕಾರಣ ಏನು ಅಂತ ಇವತ್ತು ಗೊತ್ತಾಯ್ತು. ನನ್ನ ಹೆಂಡತಿ ಸ್ವರ ಹೋಗುವುದೇ, ಭಯ ನಿವಾರಣೆ ಆಗಬೇಕು. ನನಗೆ ಧೈರ್ಯದಲ್ಲಿ ನೀನು ಕರೆಯಬೇಕು. ಇಂದಿನ ಪರಿಣಾಮ ಬೇರೆಯಾಗಿದೆ. ನಿನ್ನ ಕರೆಯುವಿಕೆಯ ರೀತಿ, ನಿನ್ನ ವರ್ತನೆಯಲ್ಲಿರುವಂತಹ ರೀತಿ
ಇದನ್ನೆಲ್ಲ ಗಮನಿಸಿದ್ರೆ ಬೇರೆ ಯಾರಾದ್ರೂ ಆಶ್ಚರ್ಯಚಕಿತರಾದರು. ಆದ್ರೆ ನಾನು ಆಶ್ಚರ್ಯಗೊಳ್ಳಲಿಲ್ಲ. ಯಾಕೆ ಗೊತ್ತಾ? ನಿನ್ನ ಹಣೆ ಬರಹ ಎಷ್ಟು ಎನ್ನುವುದು ನನಗೆ ತಿಳಿದಷ್ಟು ಈ ಪ್ರಪಂಚದ ಬೇರೆ ಯಾರು ತಿಳಿದಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಸಹ ನಿನ್ನ ಕರೆಯುವಿಕೆಯ ವಾಘದಲ್ಲಿ ವಿಶೇಷಣವನ್ನು ಗುರುತಿಸಿದೆ. ಅಣ್ಣ ವಾಲಿ, ಯುದ್ಧಕ್ಕೆ ಬಾ ಅಂತ ಕರೆದಿಯಲ್ಲ, ಅಣ್ಣ ಎನ್ನುವುದಾಗಿ ನೀನು ಕರೆಯುವುದಿದ್ರೆ ಮತ್ತೆ ವಾಲಿ ಅಂತ ಸೇರಿಸಿದ್ಯಾಕೆ? ಅಣ್ಣ ಎನ್ನುವ ಭಾವನೆ ನಿನ್ನಲ್ಲಿಲ್ಲ ಅಂತಾದ್ರೆ ವಾಲಿ ಅಂತಲೇ ಕರೆಯಬಹುದಿತ್ತು. ಅಣ್ಣ ಎನ್ನುವಂತ ಗೌರವದ ಪದ ಯಾಕೆ? ಹಾಗಾದ್ರೆ ಅಣ್ಣ ವಾಲಿ ಎನ್ನುವ ಈ ನಿನ್ನ ಕರೆಯುವಿಕೆಯಲ್ಲಿ ನಿನ್ನ ದುರ್ಬುದ್ಧಿ ಎಷ್ಟು ಎನ್ನುವುದೊಡಗಿದೆ. ಏ ಹಣೆ ಬರಹಗೆಟ್ಟವನೇ, ನೀನು ಭಾನು ತನುಜ, ಸೂರ್ಯನಿಗೆ ನೀನು ಮಗ. ನಿನ್ನಪ್ಪ ಸೂರ್ಯನ ಬೆನ್ನನ್ನು ನೋಡಿದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಣೆ ಬರಹಗೆಟ್ಟವನೇ, ನಿನ್ನ ಮುಖವನ್ನು ಪ್ರಪಂಚಕ್ಕೆ ಸರಿಯಾಗಿ ಇದುವರೆಗಾದ್ರೂ ತೋರಿಸಿದ್ದೀಯ ನೀನು. ಆದರೂ ಸಹ ಈ ದಿವಸ ಧೈರ್ಯದಿಂದ ನನ್ನನ್ನ ಬಾ ಯುದ್ಧಕ್ಕೆ ಎನ್ನುವುದಾಗಿ ಕರೀತೀಯ ಅಂತಾದ್ರೆ ಏನು ಧೈರ್ಯ? ಇದುವರೆಗಿನ ನಿನ್ನ ಆಟಾಟೋಪ ಎಲ್ಲವನ್ನು ಅಡಗಿಸಿ ನಿನ್ನನ್ನ ಮೂಲ ಗುಂಪಾಗಿಸಿದವ ಈ ವಾಲಿ. ಎಲ್ಲ ಅನುಭವ ಇದ್ದಾಗಲೂ ಸಹ ನನ್ನನ್ನ ಛೇರ್ಕ ಸ್ವರದಿಂದ ಕರೆಯುತ್ತಾ ಇದ್ದೆ ಅಂತಾದ್ರೆ ನಿನ್ನ ಸ್ವಂತ ಬಂಡವಾಳ ಇದಲ್ಲ ಅಂತ ನಮಗೆ ಗೊತ್ತಾಯಿತು. ಆದ್ದರಿಂದಲೇ ಏನು ಧೈರ್ಯ, ಎಲೆ ಪರಾಕ್ರಮ. ಒಬ್ಬ ವೀರನಾಗಿರುವ ಧೀರನಾಗಿರುವ ವಾಲಿಯ ಎದುರಲ್ಲಿ ಬರಬೇಕು ಅಂತಾದ್ರೆ ಸಾಮಾನ್ಯ ಬಲಾಢ್ಯರಿಂದ ಸಾಧ್ಯ ಇಲ್ಲ. ನೀನೇನೋ ಯಾವುದೋ ಧೈರ್ಯದಿಂದ ಬಂದೆ ಎಂಬಲ್ಲಿಗೆ ಅದು ನಿನ್ನ ಧೈರ್ಯ ಅಲ್ಲ, ಅದು ಎಲೆ ಪರಾಕ್ರಮ. ಯಾಕೆ ಗೊತ್ತಾ? ಮರದ ಮೇಲೆ ಎಲೆ ರಾರಾಜಿಸುತ್ತಾ ಇರ್ತದೆ. ಎಲ್ಲರಿಗಿಂತಲೂ ತಾನು ಎತ್ತರದಲ್ಲಿದ್ದೇನೆ ಎನ್ನುವುದಾಗಿ ಅಹಂಕಾರದಿಂದ ಬೀಗುತ್ತದೆ. ದಿನಗಳು ಉರುಳಿ ಎಲೆಯ ಅವಧಿ ಮುಗಿಯಿತು ಅಂತಾದ್ರೆ ಭೂಮಿಯ ಮೇಲೆ ಬಿದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಅದೇ ರೀತಿಯ ಪರಾಕ್ರಮ ನಿನ್ನದ್ದು. ಯಾಕೆ ಕರೆದೆ? ಯಾವ ಧೈರ್ಯ ಉಂಟೀಗ? ಇಲ್ಲಿಯವರೆಗೆ ನನ್ನ ಮಡದಿಯನ್ನು ನಿನ್ನ ಒತ್ತಿನೊಳಗೆ ಇಟ್ಟುಕೊಂಡವ ನೀನು. ಒಂದಲ್ಲ ಎರಡಲ್ಲ, ಅಲ ಕೆಲವು ಬಾರಿ ಒಂದು ಕೇಳಿದಾಗ ಬಿಡುವುದಕ್ಕೆ ಮನಸ್ಸನ್ನು ಮಾಡಲಿಲ್ಲ. ಇವತ್ತು ವಿಶೇಷವಾಗಿ ಬಂದವನಿದ್ದೇನೆ. ಮಾಲಿನಿಯನ್ನು ಬಿಡುವುದಕ್ಕೆ ಮನಸ್ಸು ಬಾರದೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೇನೆ. ನನ್ನ ಹೆಂಡತಿಯನ್ನ ನನಗೆ ಕೊಟ್ಟರೆ ನಿನ್ನ ಪ್ರಾಣ ಉಳಿತದೆ. ಇಲ್ಲದಿದ್ರೆ ಪಾಪಿ ಮಗನೇ ನಿನ್ನನ್ನು ಪಡೆದು ದೊಡ್ಡ ಕಾರಣ, ದೊಡ್ಡ ಬಲಿಷ್ಠತನ, ಏನೋ ಮಹತ್ತರವಾದದ್ದನ್ನ ಕೇಳ್ತಾ ಇದ್ದಾನೆ ಅಂತ ಅಂದುಕೊಳ್ಬೇಕು. ಹೆಂಡತಿಯನ್ನ ನೀನು ಇಟ್ಕೊಂಡಿದ್ದಕ್ಕೆ ನಿನಗೆ ನಾಚಿಕೆ ಆಗಬೇಕು. ನೀನು ನಾಚಿಕೆ ಅನುಭವಿಸಬೇಕು. ಏನೋ ನಿನ್ನ ಹೆಂಡತಿಯನ್ನ ನಾನು ಕೊಡಬೇಕು, ನೀನ್ ಕರ್ಕೊಂಡು ಹೋಗ್ಬೇಕು. ಹಿಂದೆ ಕೊಟ್ಟಿದ್ದನ್ನು ನೆನಪು ಮಾಡ್ಕೊ, ಆಗ ಗೊತ್ತಾಗ್ತದೆ ಎಷ್ಟು ಕೊಟ್ಟಿದ್ದೇನೆ ಅಂತ. ಸುಗ್ರೀವ, ನಿನ್ನ ಹೆಂಡತಿಯನ್ನ ಇರಿಸಿಕೊಳ್ಳುವ
ಕಾಪಿಟ್ಟುಕೊಳ್ಳುವ ರಕ್ಷಿಸಿಕೊಳ್ಳುವ ಅರ್ಹತೆ ಇಲ್ಲದೆ ಇದ್ದವ, ನಿನ್ನ ಹೆಂಡತಿಯನ್ನೇ ನೀನು ಕಾಪಿಟ್ಟುಕೊಳ್ಳುವುದಕ್ಕಾಗದೆ ಇದ್ದವ, ಮತ್ತಾರನ್ನು ರಕ್ಷಿಸುವುದಕ್ಕೆ ಸಾಧ್ಯ? ಈಗ ಕೇಳು, ನಾನು ಸದ್ಯ ಕೊಡೇನು? ಯಾಕೆ? ಅದು ನನ್ನ ತೀರ್ಮಾನ, ನನ್ನ ಯೋಚನೆ. ನೀನು ಮಾಡಿರುವಂತ ಅನ್ಯಾಯಕ್ಕೆ, ನೀನು ನನಗೆ ತೆಗಿರುವಂತ ಅಪರಾಧಕ್ಕೆ ಪ್ರತೀಕಾರವಾಗಿ ನಿನ್ನ ಹೆಂಡತಿಯನ್ನು ವಶವಾಗಿರಿಸಿಕೊಂಡಿದ್ದೇನೆ. ಹೆಂಡತಿಯ ಕೇಳುವ ಕಥೆ ಬಿಡು. ಹಿಂದೆ ಅನೇಕ ಬಾರಿ ನೀನು ಪಟ್ಟ ಪವಣೆಯನ್ನ ನೆನಪು ಮಾಡಿತು. ಗೊತ್ತಿಯಲು ಕೊಡುವುದಿಲ್ಲ, ಗೊತ್ತಿಯಲು ಮಾಡೋದಿಲ್ವ? ಅಡಕ್ಕವಲ್ಲ ಮೊದಲಿನ ನನ್ನ ಹೆಂಡತಿಯನ್ನ ಕಾಪಿಟ್ಟುಕೊಳ್ಳುವುದಕ್ಕೆ ನನಗಾಗುವುದಿಲ್ವೋ? ಒಳ್ಳೆ ಮಾತಿನಲ್ಲಿ ಹೇಳ್ತೀನಿ, ಏನು? ನನ್ನ ಹೆಂಡತಿಯನ್ನು ಕೊಟ್ರೆ ಸರಿ, ಕೊಡದಿದ್ರೆ ಏನ್ ಮಾಡ್ತೀಯ? ಏನು ಮಾಡ್ತೇನೆ ಅನ್ನೋದು ಬೇಕು. ಅಣ್ಣ ಮರ್ಯಾದೆ ಬಿಟ್ಟವನೇ. ಈ ಪ್ರಪಂಚದಲ್ಲಿ ಬೇರೆ ಎಲ್ಲ ಬೇಡುವವರನ್ನು ನೋಡಿದ್ದೇವೆ. ಅಣ್ಣ ಹೆಂಡತಿ ಕೊಡ, ಹೆಂಡತಿ ಕೊಡ. ಈ ಬದುಕು ಬೇಕಾ ನಿನಗೆ? ಹೆಂಡತಿ ಅಲ್ಲ, ನೀನು ಮತ್ತೆ ಮತ್ತೆ ಹೆಂಡತಿ ಬೇಕು ಬೇಕು ಅಂತ ಹೇಳ್ತಾ ಇದ್ರೆ ನಿನ್ನ ಪ್ರಾಣವೂ ಉಳಿಯುವುದಿಲ್ಲ. ಅಷ್ಟು ಮಾಡಿಬಿಡ್ತೇನೆ. ನಿನ್ನ ಸರ್ವನಾಶ ಅದರಲ್ಲೇ ಆಗ್ಬೇಕು. ಸರಿಯಾಗಿ ಕೊಡ್ತೇನೆ. ಮೊದಲು ಏನಾಗಿತ್ತು ಇವತ್ತು ಅದೇ ಆಯಿತು. ನೀನು ಕರೆದಾಗಲೇ ನನಗೆ ಅರ್ಥ ಆಗಿದೆ. ಇವತ್ತೊಂದು ನಾಲ್ಕು ಬೀಳ್ತದೆ ನಿನಗೆ ಎನ್ನುವುದು. ಆದ್ರೆ ಏನು ಮಾಡೋಣ? ಹೆಂಡತಿಯ ಹುಚ್ಚು ಅಲ್ಲ, ಅವಳನ್ನ ಪಡೆಯಬೇಕು ಎನ್ನುವಂತ ಹುಚ್ಚು. ಹಿಂದೆ ಅನೇಕ ಬಾರಿ ನನ್ನಿಂದ ಪೆಟ್ಟು ತಿಂದು ಹೋದವ ನೀನು. ಬೇಡ 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 ಅಂತ ಹೇಳಿದ್ರೆ ಎಲ್ಲಿ ಮತ್ತೆ ಆಗ್ತದೆ ನಿನಗೆ? ಯಾಕೆ ಮತ್ತೆ ಮತ್ತೆ ಬಂದು ಉಪದ್ರ ಕೊಡುವುದು? ಚಳಿ ಪ್ರಾರಂಭ ಆಗಿದೆ ಅಲ್ವಾ? ಒಬ್ಬನೇ ದಿನ ಕಳೆಯುವುದು ಕಷ್ಟ ಆಗ್ತದೆ. ಈಗ ಹೆಂಡತಿಯ ನೆನಪಾಗ್ತದೆ ನಿನಗೆ. ನೀನು ಪಟ್ಟ ಭಾವನೆ ನನ್ನ ಮನಸ್ಸಿನ ಮೇಲೆ ಯಾವ ಪರಿಣಾಮ ಬೀರುವುದಕ್ಕೆ ಸಾಧ್ಯವೇ ಇಲ್ಲ. ನಿನಗಿಷ್ಟ ಆಗಬೇಕು, ಆಗುತ್ತಲೇ ಇರಬೇಕು. ನನ್ನ ಎಡಗಾಲಿನಿಂದ ಬಲಗಾಲಿನಿಂದ ತುಳಿಸಿಕೊಳ್ಳುವ ಯೋಗ್ಯತೆ ನಿನಗಿಲ್ಲ. ಹಣೆ ಬರಗೆಟ್ಟವನೇ. ಅದಕ್ಕಾಗಿ ಎಡಗಾಲಿನಿಂದ ತುಳಿದಿದ್ದೇನೆ. ಇನ್ನೊಮ್ಮೆ ಈ ಕಡೆಗೆ ಬರದೆ ಹೆಂಡತಿಯ ನೆನಪು ಮಾಡಿಕೊಳ್ಳದೆ ಉಳಿದಿಯೋ ಒಂದು 4 ಕಾಲ ಇರುತ್ತೆ. ಅಲ್ಲದೆ ಇದ್ರೆ ನಿನ್ನ ಇತಿಶ್ರೀ ಆದೀತು. ಜಾಗ್ರತೆ.
ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ವಿಶ್ವಾಸವೆಂದು ನಂಬಿದೇನೆಂದು ಸೂರ್ಯವಂಶದ ರಾಯರಾಡಿದ ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟ ಅಲ್ಲಿದು ಆಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಜನ್ನವಾಗಿಯೇ ಕಣ್ಣಲ್ಲಿ ಕಂಡೆ ಜನ್ನವಾಗಿಯೇ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಇನ್ನು ಸಾಕಯ್ಯ ನಿನ್ನ ತಳ್ಳಿಯೋ ಮಾನವಾದಿಪಾಯ್ ಮಂಜುಳಾಕರಾಯ್ ಮಾನವಾದಿಪಾಯ್ ಮಂಜುಳಾಕರಾಯ್ ವಿಶ್ವನಾಯಕ ನಿನ್ನ ವಾಕ್ಯವಾಗ ನಿನ್ನ ವಾಕ್ಯವಾ